ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅ ವೆರಿ ಕ್ಯೂಟ್ ವಿಡಿಯೋ, ಬಿಕಾಸ್ ತಾತ ಅಂದರೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ. ತಾತನ ಜೊತೆ ಸ್ಪೆಂಡ್ ಮಾಡಿರುವಂಥ ಅಷ್ಟು ಟೈಮ್ನಲ್ಲಿ ಕೆಲವೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೆ. ಆ ಒಂದು ಮೂಮೆಂಟ್ಸ್ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋ ಮಲ್ಟಿಪಲ್ ಕ್ಲಿಪ್ಸ್ನ ಕಂಬೈನ್ ಮಾಡಿದ್ದೀನಿ. ಐ ಹೋಪ್ ನೀವು ನಗ್ತೀರಾ ಆ್ಯಂಡ್ ಖುಷಿ ಪಡ್ತೀರಾ. ಲೆಟ್ಸ್ ಸ್ಟಾರ್ಟ್. ಸಾಮಾನ್ಯವಾಗಿ ಪ್ರತಿದಿನ ಇಲ್ಲಿ ಜಯನಗರ ಏರಿಯಾಗೆ ಬಂದೇ ಬರ್ತೀವಿ, ಬಿಕಾಸ್ ಇಂಪಾರ್ಟೆಂಟ್ ವರ್ಕ್ ಇರೋದ್ರಿಂದ. ಅದಾದಮೇಲೆ ಇವತ್ತು ಬಂದಿರೋದು, ನಿಮ್ಮೆಲ್ಲರಿಗೂ ನನ್ನ ಎಂಗೇಜ್ಮೆಂಟ್ ರಿಂಗ್ ತುಂಬಾ ಇಷ್ಟ ಅಲ್ವಾ. ಆ ಡೈಮಂಡ್ ರಿಂಗಲ್ಲಿ ಏನಾಗಿದೆ ಅಂದರೆ ಅದು 2 ಪೀಸಸ್ ಆಯಿತಾ, ಅದರಲ್ಲಿ ಬ್ರೇಕ್ ಬಂದಿದೆ ಮಧ್ಯದಲ್ಲಿ. ಸೊ ಆ ಸ್ಕ್ರೂನ ಒಂದು ಸ್ವಲ್ಪ ಟೈಟ್ ಮಾಡಬೇಕು ಅಂತ ನನ್ನ ಫೇವ್ರೆಟ್ ಸ್ಟೋರ್ ಮಲ್ಬಾರ್ಗೆ ಬಂದಿದ್ದೀನಿ. ಆಬ್ವಿಯಸ್ಲಿ ಇಲ್ಲೇ ಪರ್ಚೇಸ್ ಮಾಡಿದ್ದಲ್ವಾ ಅಂತ. ಆ್ಯಂಡ್ ಜಯನಗರದಲ್ಲಿ ಇರಬೇಕಾದ್ರೆ ಕಮರ್ಷಿಯಲ್ ತನಕ ಯಾರು ಹೋಗ್ತಾರಂತ ಇಲ್ಲಿ ಬಂದಿದ್ದೀನಿ. ಲೆಟ್ಸ್ ಗೆಟ್ ಇನ್ ಆ್ಯಂಡ್ ಗೆಟ್ ಇಟ್ ಫಿಕ್ಸ್ಡ್. ಆ್ಯಂಡ್ ಆಮೇಲೆ ಊಟ ಮಾಡಬೇಕು, ಬಿಕಾಸ್ ಟೈಮ್ ಆಗಿರೋ. ವಾಟ್ಸ್ ಟೈಮ್? 3 o'clock. ನಾವು ಊಟನೇ ಮಾಡಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ಅದಾದ್ಮೇಲೆ ಲೆಟ್ಸ್ ಹ್ಯಾವ್ ಸಮ್ ಫುಡ್. ನಾನು ಹೋಗಿದ್ದ ವಾರದಲ್ಲಿ ಸಿಲ್ವರ್ ಎಕ್ಸಿಬಿಷನ್ ಅಂತ ಕಂಡಕ್ಟ್ ಮಾಡಿದ್ರು. ಸೊ ಹಾಗಾಗಿ ಸಿಲ್ವರ್ ಇಂದ ಮಾಡಿರುವಂಥ ಹಲವಾರು ದೇವ್ರ ಮೂರ್ತಿ ಆಗಿರ್ಬೋದು, ದೀಪಗಳಾಗಿರ್ಬೋದು, ಚೇರ್ ಎಷ್ಟು ಗಾರ್ಜಸ್ ಆಗಿ ಎಲಿಗೆಂಟ್ ಆಗಿ ಇದೆಯಲ್ವಾ. ಬನ್ನಿ ಇವಾಗ ನನ್ನ ಒಂದು ರಿಂಗ್ನ ನಾನು ರಿಪೇರಿಗೆ ಕೊಡಬೇಕಾಗತ್ತೆ. ಸೊ ಇದು ನನ್ನ ಡೈಮಂಡ್ ರಿಂಗ್. 2 ಡಿಫ್ರೆಂಟ್ ಪೀಸಸ್ ಇದೆ. ಮಧ್ಯದಲ್ಲಿ ಇರುವಂಥ ಸ್ಕ್ರೂ ಬ್ರೇಕ್ ಆಗಿರೋದ್ರಿಂದ ಅದನ್ನು ಇವಾಗ ಕನೆಕ್ಟ್ ಮಾಡಬೇಕು. ಚಿನ್ನ ತಗೊಳ್ಳೋದಕ್ಕೆ ಬಂದಾಗ ಬೇಗ ಆಗುತ್ತೆ, ಬಟ್ ಈ ಥರ ಎಕ್ಸ್ಚೇಂಜ್ ಆ್ಯಂಡ್ ರಿಪೇರ್ ಆದಾಗ ಸ್ವಲ್ಪ ಲೇಟ್ ಅಲ್ವಾ. ಹೋಗ್ಸಿದ್ದು ನನ್ನ ಡೈಮಂಡ್ ರಿಂಗ್ನ ರಿಪೇರ್ ಮಾಡಿಸೋದಕ್ಕೆ 45 ಮಿನಿಟ್ಸ್ ಆಯಿತು. ಅದು ಒಂದು 15 ಡೇಸ್ ಬೇಕು ಅಂತ ಕೊಡೋದಕ್ಕೆ, ಬಿಕಾಸ್ ಅದನ್ನು ಮುಂಬೈ ಕಳಿಸ್ತಾರೆ. ಅಲ್ಲಿ ಮಾತ್ರ ಡೈಮಂಡ್ ಫ್ಯಾಕ್ಟ್ರಿ ಇರೋದು. ಸೊ ಅದು ಬರಬೇಕಾದ್ರೆ ನಾವಿಲ್ಲಿರಲ್ಲ ಅನಿಸುತ್ತೆ. ಬರೇ ಹಾರ್ನ್ ಆಗ್ತಾರೆ. ಸರಿ, ಲೆಟ್ಸ್ ಗೋ. ಇನ್ನೇನು ಊಟದ ಟೈಮ್ ಅಲ್ವಾ. ಸೊ ಬೆಸ್ಟ್ ರೆಸ್ಟೋರೆಂಟ್ಸ್ ನಿಯರ್ ಮಿ ಅಂತ ನೋಡಿದಾಗ ಟಾಸ್ಕ್ಯಾನೋ ಆಪ್ಷನಲ್ ಬಂತು ಆ್ಯಂಡ್ ವಾಕೇಬಲ್ ಅಲ್ಲೂ ಇತ್ತು. ಸೊ ಇಟಾಲಿಯನ್ ಟ್ರೈ ಮಾಡೋಣ, ಬಿಕಾಸ್ ಸೌತ್ ಇಂಡಿಯನ್ ಜಾಸ್ತಿ ಸದ್ಯಕ್ಕೆ ತಿಂತಾ ಇದ್ದೀವಿ ಅಂತ. ವಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಆಂಬಿಯನ್ಸ್ ಇಂದ ಹಿಡಿದು ಹೋಟೆಲ್ ಸ್ಪೇಸ್ ತುಂಬಾನೇ ಸಿಂಪಲ್ ಆಗಿತ್ತು. ಏನು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತಿನ್ನೋ ಆಹಾರ, ಫುಡ್ ಹೇಗಿತ್ತು, ಇಲ್ಲಿರುವಂಥ ವೈನ್ ಹೇಗಿತ್ತು, ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿರುವಂಥ ಕಾಂಪ್ಲಿಮೆಂಟ್ರಿ ಹೇಗಿತ್ತು ತಿಳಿಸ್ತೀನಿ. ಎವ್ರಿ ಬೈಟ್ ವಾಸ್ ಸೋ ಗುಡ್ ಗೊತ್ತಾ. ನಮಗೆ ಸಿಂಪಲ್ ಆಗಿ ಲೈಟ್ ಫುಡ್ ಬೇಕಿತ್ತು, ಅದೇ ರೀತಿಯಲ್ಲಿ ಸಿಕ್ತು. ಆ್ಯಂಡ್ ಇದು ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಇರುತ್ತೆ. ವೆದರ್ ವಾಸ್ ಸೂಪರ್ ಕೋಸಿ ಗೊತ್ತಾ. ಮಳೆ ಬರ್ತಾ ಇತ್ತು. ಇದು ನಾವು ತಗೊಂಡಿದ್ದಂಥ ಸಾಂಗ್ರಿಯಾ ವಾಸ್ ಸೋ ಗುಡ್. ಅದ್ರ ಜೊತೆಗೆ ಗಾರ್ಲಿಕ್ ಬ್ರೆಡ್ ಕೇಳಿದ್ರೆ ಇಟ್ ವಾಸ್ ಸೋ ಡಿಫ್ರೆಂಟ್. ಆಕ್ಚುಲಿ ಮಿನಿ ಪಿಜ್ಜಾ ಥರನೇ ಇದೆಯಲ್ಲ. ಇದೆಷ್ಟು ಚೆನ್ನಾಗಿದೆಯಲ್ಲ. ತಿನ್ನಾಗಿರುವಂಥ ಚಿಕನ್ ಬ್ರೆಸ್ಟ್, ಅದ್ರ ಜೊತೆಗೆ ಮ್ಯಾಶ್ಡ್ ಪೊಟ್ಯಾಟೋಸ್ ಆ್ಯಂಡ್ ಸಮ್ ವೆಜಿಟೇಬಲ್ಸ್. ಲವ್ಲಿ. ಸಾರಿ, ಟ್ರಾಫಿಕ್ ನಾಯ್ಸ್ ತುಂಬಾ ಇರ್ಬೋದು, ಬಟ್ ಇದೇನಾದರೂ ಹೊಸ ಕಾನ್ಸೆಪ್ಟ್. ನಾನು ಇಲ್ಲಿ ತನಕ ಇದನ್ನು ನೋಡೇ ಇಲ್ಲ. ಸರ್ವಿಸ್ ಚಾರ್ಜ್ ನಮ್ಮ ಬಿಲ್ ಮೇಲೆ ಎಷ್ಟು ಹಾಕಬೇಕು ಅಂತ ನಮ್ಮದೇ ಆಯ್ಕೆ ಇದೆ. ದ್ಯಾಟ್ ಇಸ್ ಸೋ ಕೂಲ್ ಅಲ್ವಾ. ಬಿಲ್ ಕೊಡಿ ಅಂದರೆ ಇದು ಕೊಟ್ಟರು. ಸರ್ವಿಸ್ ಚಾರ್ಜ್ ಹಾಕಬೇಕಾ ಹಾಕಬಾರ್ದಾ, ಎಷ್ಟು ಹಾಕಬೇಕು ಅಂತ. ವಾಟ್ ಯು ಥಿಂಕ್? ಬೇಸಿಕ್ಲಿ ರೀಸೆಂಟ್ ಆಗಿ ಗೌರ್ಮೆಂಟ್ ಅವರು ಸರ್ವಿಸ್ ಚಾರ್ಜ್ನ ಬ್ಯಾನ್ ಮಾಡಿದಾರಂತೆ. ಅದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ವಿಚ್ ಮೀನ್ಸ್ ನಿಮಗೆ ಸರ್ವಿಸ್ ಚಾರ್ಜ್ ಯಾವುದಾದ್ರೂ ಹೋಟೆಲ್ಗೆ ಹೋದಾಗ ಹಾಕಿದಾಗ ಯು ಕ್ಯಾನ್ ರಿಜೆಕ್ಟ್ ಇಟ್, ಅಥವಾ ಈ ಥರ ಆಪ್ಷನ್ಸ್ ಕೆಲವೊಂದು ಹೋಟೆಲ್ ಕೊಡ್ತಾರೆ. I would not like to add a service charge, ಅಥವಾ 5% service charge, 7.5% ಅಥವಾ 10%. ನಾವು ಎಷ್ಟು ಮಾಡೋಣ? I would not like to add. ಏನು ಯಾಕೆ? He wants to add service charge, he wants to give tips, he wants to do everything ಅಲ್ಲ. But anyways, okay, let us 5% ಹಾಕೋಣ. ಓಕೆನಾ? 5% ಅಂತ ಟಿಕ್ ಮಾಡಿದ್ದೀವಿ. ಸೊ ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಅಲ್ವಾ. ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಅಷ್ಟರಲ್ಲಿ ಅಮೆಝಾನ್ ಅವ್ರು ಬಂದಿದ್ರು. ಸೊ ಸಿಕ್ಕಾಪಡೆ ಪಾರ್ಸಲ್ಸ್ ಇದೆ ಇಲ್ಲಿ. ಇಂಡಿಯನ್ ನೈಟ್ ವೇರ್ಸ್, ಅದ್ರ ಜೊತೆಗೆ ಕುರ್ತೀಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ವೆರಿ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಚೆನ್ನಾಗಿದೆ. ನನಗೆ ಈ ಥರ ಪಾರ್ಸಲ್ಸ್ ಬಂದಾಗ ತಾತನಿಗೂ ಫುಲ್ ಎಕ್ಸೈಟ್ಮೆಂಟ್. ಏನು ಅಂತ ನೋಡೋದಕ್ಕೆ, ಹಾಗೆಯೇ ಪ್ರೈಸ್ ಎಷ್ಟು ಅಂತಲೂ ನೋಡೋದಕ್ಕೆ. ಏನಯ್ಯ
ಎಲ್ಲರಿಗೂ ಹಾಯ್ ಅನ್ನಿ, ನಮಸ್ಕಾರ ಅನ್ನಿ. ಚೆನ್ನಾಗಿದ್ದೀರಾ ಕೇಳಿ, ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿದ್ದೀರಾ? ಮಳೆ ಬರ್ತಾ ಇದೆ ಬೆಳಿಗ್ಗೆಯಿಂದ, ತುಂಬಾ ಮೋಡ ಬೇರೆ ಇದೆ. ಸೊ ಬಟ್ ನಾವು ಹೆಂಗಿದ್ರು ಹೊರಗಡೆ ಹೋಗ್ಲೇಬೇಕು, ನಮ್ಮ ಕೆಲಸ ಆಗ್ಲೇಬೇಕು. ಬಟ್ ಮೀನ್ ವೈಲ್ ಐ ಥಾಟ್, ನಾನು ನಿಮಗೆ UN ಅಲ್ಲಿ ಹೇಳಿದ್ನಲ್ಲ ನಂದು ಒಂದು ಮೇಬ್ಲಿನ್ ಕ್ರೀಮ್ ಖಾಲಿ ಆಗಿತ್ತು ಅಂತ. ಸೊ ನನಗೆ ಯಾರು ಕಾಮೆಂಟ್ ಮಾಡಿ ರಿಮೈಂಡ್ ಮಾಡಿದ್ರಿ, ನೀವು ಇಂಡಿಯಾಗೆ ಬಂದಿದ್ದೀರಾ, ಆ ಒಂದು ಶೇಡ್ ನಿಮ್ಗೆ ಇಲ್ಲಿ ಸಿಗುತ್ತೆ ತಗೋಬಹುದು ಅಂತ. ಸೊ ಆ ಶೇಡ್ ಡೆಫಿನೆಟ್ ಆಗಿ ತಗೊಂಡಿದ್ದೀನಿ. ಮೇಬ್ಲಿನ್ ಅವರ ಫಿಟ್ ಮೀ ಫೌಂಡೇಶನ್ SPF 22, ಬಟ್ ನನ್ನ ಶೇಡ್ ಬಂದ್ಬಿಟ್ಟು 230, ಇದು ಮೀಡಿಯಂ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ ಮೇಬ್ಲಿನ್ ಅವ್ರದ್ದು. ಇದನ್ನು ಮೀಡಿಯಂ ಅಲ್ಲಿ ತಗೊಂಡಿದ್ದೀನಿ ನಾನು. ಇನ್ಫ್ಯಾಕ್ಟ್ ನಾನು ಇವತ್ತು ಹಾಕೊಂಡಿರೋದು ಇದನ್ನೇ. ಆ್ಯಂಡ್ ಡಯಾಸ್ ದೀಪು ಹೇಗೆ ಕಾಣಿಸ್ತಾ ಇದೆ, ಈಸ್ ಎ ವೆರಿ ನ್ಯಾಚುರಲ್ ಲುಕ್ ಕೊಡ್ತಾ ಇದೆ ಅಂತ. ಸೊ ನನ್ನ ಫೇವ್ರೆಟ್ ಫೌಂಡೇಶನ್ ಮತ್ತೆ ನನಗೆ ಸಿಕ್ತು. ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಬರುತ್ತೆ. ಸೊ ಯು ಹೇಗೆ ವಾಪಸ್ ಹೋದ್ರು ಜಸ್ಟ್ ನೋ ವರೀಸ್. ಇದ್ರ ಜೊತೆಗೆ ನಾನು ಪ್ಲಮ್ ಅವರ ಈ ಒಂದು ಬಾಡಿ ಬಟರ್ನ ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ನಾನಿಲ್ಲಿ ಬಾಡಿ ಶಾಪ್ ಅವ್ರು ತಗೋ ಬಂದಿದ್ದೆ, ಅದು ಖಾಲಿ ಆಯ್ತು ಅಂತ. ಹ್ಯೂಸ್ ಮೈ ಪ್ಲಮ್, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ, ಎಲ್ಲರೂ ಮಾತಾಡ್ತಾರೆ ಇಟ್ಸ್ ಅ ವೆರಿ ಗುಡ್ ಒನ್ ಅಂತ. ದಿಸ್ ಒನ್. ಅದ್ರ ಜೊತೆಗೆ ನನ್ನ ನೈಟ್ ಕ್ರೀಮ್, ನಾನಲ್ಲಿ ಬಿಟ್ಟೇ ಬಂದಿದ್ದೀನಿ ನನ್ನ ನೈಟ್ ಕ್ರೀಮ್ನ. ಸೊ ಕಮ್ ಆಯುರ್ವೇದ ಅವರ ನೈಟ್ ಕ್ರೀಮ್ ತಗೊಂಡಿದ್ದೀನಿ. ದಿಸ್ ಇಸ್ ಮೈ 5th or 6th ಬಾಟಲ್ ಅನ್ಸುತ್ತೆ ಇದು. ಎಸ್, ಅಷ್ಟು ಇಷ್ಟ, ತುಂಬಾ ಚೆನ್ನಾಗಿ ಸ್ಕಿನ್ಗೆ ಎಫೆಕ್ಟ್ ಸಿಗುತ್ತೆ ಬಿಕಾಸ್ ಇದರಲ್ಲಿ ಅರ್ಶನ ಇದೆಯಲ್ವಾ, ದಟ್ ಇಸ್ ವೈ. ಇನ್ನೊಂದು ದೀಪು ಅವರ ಫೇವ್ರೇಟ್, ಅವ್ರದ್ದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಅವ್ರು ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೆತಾಫಿಲ್ ಅವರ ಆಯಿಲಿ ಸ್ಕಿನ್ ಕ್ಲೆನ್ಸರ್. ಇವ್ರದ್ರಲ್ಲಿ ನಾರ್ಮಲ್ ಟು ಡ್ರೈನು ಬರುತ್ತೆ ಅಂಡ್ ಆಯಿಲಿ ಬರುತ್ತೆ. ಸೊ ದೀಪು ಅವ್ರದ್ದು ಆಯಿಲಿ ಆಗಿರೋದ್ರಿಂದ ಇದು ಅವ್ರಿಗೆ. ಆಮೇಲೆ ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಮಾತಾಡೋದನ್ನ ನೋಡಿದ್ದೀನಿ. ಮಿನಿಮಲಿಸ್ಟ್ ಅವರ ಈ ಒಂದು ಸನ್ಸ್ಕ್ರೀನ್ ಏನಿದೆ, ಚೆನ್ನಾಗಿರೋ ಗ್ಲೋ ಕೂಡ ಸಿಗುತ್ತೆ ಅಂಡ್ ವೆರಿ ಗುಡ್ ಪ್ರೊಟೆಕ್ಷನ್ ಅಂತೆ. ಹಾಗೆ ಇದು ವೈಟಮಿನ್ C, ವಿಚ್ ಮೀನ್ಸ್ ಸ್ಕಿನ್ ಕಲರ್ನ ಕೂಡ ಸ್ವಲ್ಪ ಬ್ರೈಟನ್ ಅಪ್ ಮಾಡುತ್ತೆ ಅಂತ. ಐ ರಿಯಲಿ ವಾಂಟ್ ಟು ಟ್ರೈ ದಿಸ್, ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದನ್ನ ತಂದಿದ್ದೀನಿ. ಇಟ್ಸ್ ಆಕ್ಚುಲಿ ಎಕ್ಸ್ಪೆನ್ಸಿವ್, ಬಟ್ ಲೆಟ್ಸ್ ಸಿ ವರ್ಕ್ ಆಗುತ್ತಾ ಅಂತ. ಆಲ್ಸೋ ಬ್ಯೂಟಿ ಆದ್ಮೇಲೆ ಹಲ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ನಾನು ದೀಪು ಯೂಸ್ ಮಾಡುವಂತ ಸೆನ್ಸೋಡೈನ್ ಖಾಲಿ ಆಗಿತ್ತು. ಸೊ ಅದನ್ನು ಬೇಕಿತ್ತು ಅಂತ ಅದನ್ನು ಆರ್ಡರ್ ಮಾಡಿದೆ. ದಿಸ್ ಇಸ್ ಬೈ 2 get 1 free. ಸೊ ಇದಿಷ್ಟು ನಾನು ಅಮೆಝಾನ್ ಇಂದ ಆರ್ಡರ್ ಮಾಡಿ ಬೇಗನೆ ಬಂದ್ಬಿಟ್ಟು ಒಂದೇ ಪಾರ್ಸಲ್ ಅಲ್ಲಿ. ಸೊ ನಿಮ್ಗೆ ಈ ಒಂದು ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಬಿಟ್ಟಿದ್ದೀನಿ, ಅದನ್ನ ಚೆಕ್ ಮಾಡಿ. ಆಲ್ರೈಟ್, ಇನ್ನೇನು ಹೊರಗಡೆ ಹೋಗೋಣ. ಸೊ ಇದು ನೆಕ್ಸ್ಟ್ ಡೇ, ನಾನು ಹೊರಗಡೆ ಹೋಗಿದ್ದೆ ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ. ವಾಪಸ್ ಮನೆಗೆ ಬಂದಾಗ ತಾತ ಏನು ಹೇಳಿದ್ರು ಗೊತ್ತಾ, ಇದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಫನ್ ಮೂಮೆಂಟ್ಸ್ ಇರುತ್ತೆ, ಡೋಂಟ್ ಮಿಸ್ ಔಟ್. ಎಲ್ಲೋಗಿದ್ದೆ? ನಾನು ಹೋಗಿದ್ದು ರಾಜಾಜಿನಗರಕ್ಕೆ ಹೋಗಿದ್ದೆ ಇವತ್ತು. ರಾಜಾಜಿ ಅಲ್ಲಿ ಆಸ್ಪತ್ರೆಗೆ ಮತ್ತೆ ಹಾಕಿದ್ದಲ್ಲ ಅಲ್ಲಿ ರಾಜಾಜಿ ನಗರ, ಮೈಸೂರು ರೋಡು. ಆ ದಿನ ಅಷ್ಟೇ ನಾನು ಹೊರಗಡೆ ಹೋಗಿದ್ದೆ. ಸೊ ರಾತ್ರಿ ಬಂದಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ನನ್ನ ಪಾರ್ಸಲ್ಸ್ ಬಂದಿತ್ತಲ್ಲ, ಎಲ್ಲ ಓಪನ್ ಮಾಡಿ ಬಬಲ್ ರ್ಯಾಪ್ಸ್ ಜೊತೆ ಈ ಥರ ಆಟಾಡ್ತಾ ಇದ್ದಾರೆ. ರಿಮೋಟ್ ವರ್ಕ್ ಆಗ್ತಾ ಇಲ್ಲ ಅಂತ ನೋಡಿ ಏನು ಮಾಡ್ತಾ ಇದ್ದಾರೆ. ಯಾವ ಚಾನೆಲ್ ಬೇಕು ತಾತಂಗೆ? ಯಾವ ಟಿವಿ ನೋಡಬೇಕು? ರಾಜ್ಕುಮಾರ್ ಶ್ರವಣ ಬಂತು. ಏನು ನೋಡ್ಬೇಕು ಹೇಳಿ, ಹಾಕ್ತೀನಿ. ಅದು ಯಾವುದು? ಕನ್ನಡ. ಅದೇ ಇದು ಕನ್ನಮ್ಮ. ತಾತನ್ಗೆ ಚಾನಲ್ ಚೇಂಜ್ ಮಾಡಬೇಕು, ರಿಮೋಟ್ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ಅಂತ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ. ನನ್ನ ಹತ್ರನೂ ಹೇಳ್ತಾ ಇದ್ದಾರೆ, ಬಟ್ ನನಗೆ ಚಾನಲ್ ನಂಬರ್ಸ್ ಎಲ್ಲ ಗೊತ್ತಿಲ್ಲ ಅಲ್ವಾ. ಎನಿವೇಸ್, ಅವರು ಪ್ರತಿದಿನ ಏನು ಮಾಡ್ತಾರೆ ಅಂದರೆ ನ್ಯೂಸ್ ಪೇಪರ್ನ ತಗೊಂಡು ಈ ಥರ ಕ್ಲಿಯರ್ ಆಗಿ ಎಲ್ಲ ನ್ಯೂಸ್ನ ಓದ್ತಾರೆ. ಅದ್ರ ಜೊತೆಗೆ ಇವತ್ತು ಯಾವ ಸಿನಿಮಾ ಇದೆ, ಯಾವ ಚಾನಲ್ನಲ್ಲಿ ಯಾರು ಸಿನಿಮಾ ಅಂತ ಎಲ್ಲ ನೋಡ್ತಾರೆ. ಆ ಟೈಮ್ಗೆ ಕರೆಕ್ಟಾಗಿ ಸಿನಿಮಾ ಹಾಕಬೇಕು ಅವ್ರಿಗೆ. ಇವತ್ತು ರಾಜ್ಕುಮಾರ್ ಅವ್ರದ್ದು ಇದೆಯಂತೆ. ಯಾವುದು? ಕಲರ್ ಸೂಪರ್. ಯಾಕೆ? ಪಿಕ್ಚರ್ ನೋಡೋಕ್ಕೆ. ಯಾವ ಪಿಕ್ಚರ್? ಶ್ರವಣ ಬಂತು. ಯಾರ್ದು? ನೀನು ಯಾವುದು ನೀವು ಮಾಡೋಕ್ಕಾಗಲ್ಲ. ಯಾರ್ ಪಿಕ್ಚರ್ ಹೇಳಿ, ಹಾಕ್ತೀನಿ. ಶ್ರವಣ ಬಂತು. ಯಾರ್ ಸಿನಿಮಾ ಅದು? ಯಾರು ಹೀರೋ? ಯಾರು? ಶ್ರವಣ ಬಂತು ಅನ್ನೋ ಪಿಕ್ಚರು. ಹೀರೋ ಯಾರು? ಹೀರೋ ಯಾರು ಗೊತ್ತಿಲ್ಲ. ಯಾರು ಟಿವಿ ಹಾಕಲ್ವಾ?
ವಯಸ್ಸಾದ್ಮೇಲೆ ಎಲ್ಲರೂ ಮಗು ಥರ ಆಗ್ತಾರಲ್ಲ, ಸೊ ಅಡೋರೇಬಲ್. ಅವ್ರಿಗಿನ್ನೇನು ಬೇಕಿತ್ತು, ಮೂವಿ ಬೇಕಿತ್ತು. ಸೊ ಅವ್ರಿಗೆ ಇಷ್ಟ ಆದಂಥ ಮೂವಿನ ಹಾಕ್ತೀವಿ, ಅವ್ರು ಎಂಜಾಯ್ ಮಾಡ್ತಾರೆ. ರಾಜ್ಕುಮಾರ್ ಸರ್ ಮೂವಿ ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಸರಿ, ನಾನು ನನ್ನ ಕೆಲಸ ಮಾಡ್ತೀನಲ್ವಾ, ಸೊ ರಾತ್ರಿ ಹೊತ್ತು ಇಂಟರ್ನೆಟ್ ಬೇಕು ಅಂತ ಸ್ವಲ್ಪ ಹೊರಗಡೆ ಹೋದರೆ, ಬಟ್ ಮಧ್ಯಾಹ್ನ ಹೋಗು. ಯಾವಾಗ ಮಧ್ಯಾಹ್ನ? ನಾಳೆ ನಾಳೆ ನಾವು ದುಬೈಗೆ ಹೋಗ್ತೀವಿ. ನಾಳೆ ಬೇಡ, ಹೋಗು. ನಾಳೆ ಹೊರಗಡೆ ಹೋಗಂಗಿಲ್ಲ. ಇಲ್ಲ, ಹೋಗಿ ಹೋಗಿ ಅದು ಮಾಡಿ. ಲೈಟು ಬೇಡ, ಅಲ್ಲೇ ಇದ್ದೆ. ಹೋಗಮ್ಮ ಮನೆಗೆ. ಒಂದು ರೌಂಡ್ ಹೋಗಿ ಬರ್ತೀವಿ. ಹೋಗಕ್ಕೆ ಕೂಡ್ದು ಆಚೆ ಹೋಗಿ ಮನೆಗೆ. ನೀವು ಬನ್ನಿ. ಪಾಪ ಹೋಗೇ ಬಿಟ್ಟು. ಏನು ಮಾಡೋಕ್ಕಾಗಿದೆ? ನಮ್ಮ ಮನೆ ಬರೋವು ನಂದು ಕೊಡ್ಲಾ? ಕೀರ್ತಿಯ ಕೇಳಕ್ಕಾಗ ಹೋಯ್ತು ಮಡಿಕೊಂಡು. ಸೊ ತಾತ ನಂದು ಸ್ಟೋರಿ ಏನು ಅಂದರೆ, ನಾನು ಎಲ್ಲೂ ಹೋಗ್ಕೂಡ್ದು. ಎಲ್ಲಾದರೂ ಹೋದರೆ, ಇಲ್ಲ ಇವತ್ತು ಬೇಡ ನಾಳೆ ಹೋಗು, ನಾಳೆ ಕೇಳಿದ್ರೆ ಇವಾಗ ಬೇಡ ಸಂಜೆ ಹೋಗು ಅಂತ ಹಾಗೆ ಹೇಳ್ತಾ ಇರ್ತಾರೆ. ಈಸ್ ವೆರಿ ಪ್ರೊಟೆಕ್ಟಿವ್. ಇದು ನೆಕ್ಸ್ಟ್ ಡೇ ಮತ್ತೆ ರಾಜ್ಕುಮಾರ್ ಸರ್ ಅವ್ರ ಮೂವಿ ಇತ್ತು ಅಂತ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಕ್ಕೊಂಡು. ಅಯ್ಯ ಚೆನ್ನಾಗಿಲ್ಲ. ಚೆನ್ನಾಗಿದ್ಯಾ? ಯಾವ ಪಿಕ್ಚರ್ ಹೆಸರೇನು? ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಎಷ್ಟು ಸತಿ ನೋಡಿದ್ದೀರಾ? ಚೆನ್ನಾಗಿಲ್ಲ, ಬದಲಾಯಿಸಿ. ಚೆನ್ನಾಗಿಲ್ಲ. ಆಫ್ ಮಾಡ್ಲಾ? ಆಫ್ ಮಾಡಿ ಸಾಕು. ಸಾಕು, ಬೇಕು ನೋಡ್ಬೇಕು. ಈಗ ಹಾಕಿದ್ದೆ ನನಗೆ, ಇನ್ನೂ 5 ನಿಮಿಷ ಆಗಿಲ್ಲ. ನೋಡ್ತೀರಾ? ಆ ದಿನ ಸಂಜೆ ಜೋಳ ತಂದಿದ್ವಿ. ಜೋಳ ಅಂದರೆ ತುಂಬಾ ಇಷ್ಟ ಮನೆಯಲ್ಲಿ ಎಲ್ಲರಿಗೂ. ಸದ್ಯಕ್ಕಷ್ಟೇ ವಿಡಿಯೋ ಕ್ಲಿಪ್ಸ್. ಅಕಸ್ಮಾತ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.